ಬೆಂಗಳೂರು ಮಂಗಳೂರು ಹಳಿಯಲ್ಲಿ ಅತಿ ಶೀಘ್ರದಲ್ಲಿ ಬಹುನಿರೀಕ್ಷಿತ ವಂದೇ ಭಾರತ್ ರೈಲು ಓಡಾಟ ಪ್ರಾರಂಭವಾಗಲಿದೆ. ಈ ಬಗ್ಗೆ ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಟ್ವೀಟ್ ಮಾಡಿ ಅಧಿಕೃತ ಘೋಷಣೆ ಮಾಡಿದ್ದಾರೆ. ದೇಶದ ಅನೇಕ ಭಾಗಗಳಲ್ಲಿ ಓಡುವ ವಂದೇ ಭಾರತ್ ರೈಲು ಕರಾವಳಿ ಭಾಗಕ್ಕೆ ವಿಸ್ತರಿಸಬೇಕೆನ್ನುವುದು ಇಲ್ಲಿನ ಜನರ ಬಹುಕಾಲದ ಬೇಡಿಕೆಯಾಗಿದ್ದು, ಇದಕ್ಕೆ ಕೇಂದ್ರ ಸರ್ಕಾರದಿಂದ ಸಕಾರಾತ್ಮಕ ಸ್ಪಂದನೆ ದೊರಕಿದೆ ಎಂದು ಕಟೀಲ್ ಟ್ವೀಟ್ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ. ಜೊತೆಗೆ ಮಂಗಳೂರು ಗೋವಾ ಮಧ್ಯೆ ವಂದೇ ಭಾರತ್ ರೈಲು ಓಡಾಟಕ್ಕೆ ಸರ್ವಸನ್ನದ್ಧವಾಗಿದ್ದು, ಯಾವುದೇ ಕ್ಷಣದಲ್ಲಿ ಇದರ ವೇಳಾಪಟ್ಟಿ ಬಿಡುಗಡೆಯಾಗಲಿದೆ. ಇನ್ನು ಮಂಗಳೂರು ಬೆಂಗಳೂರು ವಂದೇ ಭಾರತ್ ರೈಲಿಗಾಗಿ ಮಾಡಿದ ಮನವಿ ಫಲಪ್ರದವಾಗಿದ್ದು, ಶೀಘ್ರದಲ್ಲಿ ಅದು ಕೂಡ ಈಡೇರಲಿದೆ. ಈ ಸಿಹಿ ಸುದ್ದಿಗಾಗಿ ಜಿಲ್ಲೆಯ ನಾಗರಿಕರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು ಎಂದು ಎಕ್ಸ್ನಲ್ಲಿ ಕಟೀಲ್ ತಿಳಿಸಿದ್ದಾರೆ. ಕಾಸರಗೋಡು ತಿರುವನಂತಪುರಂ ನಡುವೆ ಸಂಚರಿಸುವ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲನ್ನು ಮಂಗಳೂರಿನ ತನಕ ವಿಸ್ತರಣೆ ಮಾಡಲು ಒತ್ತಾಯ ಕೇಳಿ ಬಂದಿತ್ತು. ಕೇರಳದ ಜನ ಮಂಗಳೂರಿಗೆ ವೈದ್ಯಕೀಯ, ಶಿಕ್ಷಣ ಹೀಗೆ ಅನೇಕ ಕಾರಣಗಳಿಗಾಗಿ ಮಂಗಳೂರನ್ನು ನೆಚ್ಚಿಕೊಂಡಿದ್ದು, ಈ ರೈಲು ಮಂಗಳೂರುವರೆಗೆ ವಿಸ್ತರಿಸಿದ್ದಲ್ಲಿ ಅಲ್ಲಿನ ಜನರಿಗೆ ಅನುಕೂಲವಾಗುತ್ತಿತ್ತು. ಆದರೆ ಮಂಗಳೂರಿಗೆ ಇದರ ಪ್ರಯೋಜನ ಅತ್ಯಲ್ಪವಾಗಿದೆ. ಈ ಕಾರಣಕ್ಕಾಗಿ ಕಾಸರಗೋಡು ತಿರುವನಂತಪುರ ರೈಲು ಮಂಗಳೂರು ನಗರಕ್ಕೆ ವಿಸ್ತರಿಸುವುದಕ್ಕೆ ಇಲ್ಲಿನ ಜನಪ್ರತಿನಿಧಿಗಳು ಅಷ್ಟೊಂದು ಉತ್ಸಾಹ ತೋರಲಿಲ್ಲ. ಆದರೆ ಕರಾವಳಿಗರು ಎಲ್ಲ ಕಾರ್ಯಗಳಿಗೂ ಬೆಂಗಳೂರನ್ನು ನೆಚ್ಚಿಕೊಂಡಿರುವುದರಿಂದ ಮಂಗಳೂರು ಬೆಂಗಳೂರು ಮಧ್ಯೆ ವಂದೇ ಭಾರತ್ ರೈಲು ಓಡಿಸಬೇಕು ಎಂಬ ಕರಾವಳಿ ಭಾಗದ ಜನರ ಬೇಡಿಕೆ ಕೊನೆಗೂ ಈಡೇರುವ ವಿಶ್ವಾಸ ವ್ಯಕ್ತವಾಗಿದೆ. ಮಂಗಳೂರು ಲೋಕಸಭಾ ಸದಸ್ಯ ನಳಿನ್ ಕುಮಾರ್ ಅವರು ನಿನ್ನೆ ರಾತ್ರಿ ಒಂದು ಟ್ವೀಟ್ ಮಾಡಿದ್ದಾರೆ. ಮಂಗಳೂರು ಗೋವಾ ಮತ್ತು ಮಂಗಳೂರು ಬೆಂಗಳೂರಿಗೆ ವಂದೇ ಭಾರತ್ ರೈಲು ಆಗ್ತದೆ ಹೇಳುವಂಥದ್ದು. ಇದು ಎರಡು ನಿಜವಾಗಿಯೂ ನಮಗೆ ಅಗತ್ಯ ಇರುವಂಥದ್ದು. ಇದರಲ್ಲಿ ಮಂಗಳೂರು ಗೋವಾ ಅದರ ಸಮಯ ಹೊಂದಾಣಿಕೆ ಸರಿಯಾಗಬೇಕು. ಯಾಕಂತ ಹೇಳಿದರೆ ಬೆಳಗಿನ ಸಮಯದಲ್ಲಿ ಗೋವಾಕ್ಕೆ 3-4 ರೈಲುಗಳಿದೆ. ಹಾಗಾಗಿ ಸಂಜೆ ಹೊತ್ತಿನಲ್ಲಿ ಇಲ್ಲಿಂದ ಗೋವಾಕ್ಕೆ ಬಿಟ್ಟರೆ ಇದರಲ್ಲಿ ಜನ ಆಗ್ತದೆ ಒಂದು. ಅಥವಾ ಮುಂಬೈಯಿಂದ ಗೋವಾಕ್ಕೆ ಒಂದು ವಂದೇ ಭಾರತ್ ಬರ್ತದೆ. ಆ ಸಮಯಕ್ಕೆ ಹೊಂದಿಕೊಂಡು ಅರ್ಧ ಗಂಟೆ 1 ಗಂಟೆ ಮೊದಲು ಈ ಮಂಗಳೂರು ಗೋವಾ ಅಲ್ಲಿಗೆ ಮುಟ್ಟುವ ರೀತಿಯಲ್ಲಿ ಮಾಡಿದರೆ ವಂದೇ ಭಾರತ್ ಸಕ್ಸಸ್ ಆಗ್ತದೆ. ಮತ್ತೆ ಅಂತ ನಮ್ಮ ಬೇಡಿಕೆ ಏನಿತ್ತು ಹೇಳಿದರೆ, ಮಂಗಳೂರಿನಿಂದ ಮುಂಬೈಗೆ ಕೊಡಬೇಕು ವಂದೇ ಭಾರತ್ ಹೇಳಿ. ಆದರೆ ರೈಲ್ವೆಯ ಒಂದು ನಿಯಮದ ಪ್ರಕಾರ ಸಾಧಾರಣ 1,000 ಕಿಲೋಮೀಟರ್ ದೂರಕ್ಕೆ ವಂದೇ ಭಾರತ್ ಚೇರ್ ಕಾರ್ ಆಗಿರುವುದರಿಂದ, ಅದರಲ್ಲಿ ಸ್ಲೀಪರ್ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಅಷ್ಟು ದೂರಕ್ಕೆ ವಂದೇ ಭಾರತ್ ಕೊಡಲಿಕ್ಕೆ ಆಗುವುದಿಲ್ಲ ಹೇಳುವಂಥದ್ದು. ಆದರೆ ನಳಿನ್ ಕುಮಾರ್ ಅವರ ಒಂದು ಒತ್ತಾಯದ ಮೇರೆಗೆ ಮಂಗಳೂರಿಗೆ ಪ್ರಪ್ರಥಮ ವಂದೇ ಭಾರತ್ ಸ್ಲೀಪರನ್ನು ಕೊಡ್ತೇವೆ ಹೇಳುವಂಥ ಆಶ್ವಾಸನೆ ಅವರಿಗೆ ಸಿಕ್ಕಿರುವುದು ಕೂಡ ನಮಗೆ ಮಾಹಿತಿ ಬಂದಿದೆ. ಹಾಗಾಗಿ ಅದು ಮಂಗಳೂರು ಮುಂಬಯಿಯ ಒಂದು ಬೇಡಿಕೆ ಆ ರೀತಿ ಶೀಘ್ರದಲ್ಲಿ ಆಗುವ ಸಾಧ್ಯತೆ ಇರುವುದರಿಂದ ಸಿಕ್ಕಿರುವಂಥ ಮಂಗಳೂರು ಗೋವಾವನ್ನು ನಮಗೆ ಬೇಕಿದ್ದ ರೀತಿಯ ಸಮಯಕ್ಕೆ ಮಾಡಿಕೊಳ್ಳುವಂತೆ ಲೋಕಸಭಾ ಸದಸ್ಯ ನಳಿನ್ರವರು ಪೂರ್ಣ ಪ್ರಯತ್ನ ಮಾಡಿದರೆ ಸಾಧ್ಯ ಇದೆ. ಇನ್ನೂರು ಬೆಂಗಳೂರಿಗೆ ವಂದೇ ಭಾರತ್ ಅದು ಭಾಳ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ನಾಗೆ ಕಾಣ್ತಾ ಇದೆ. ಅದು MP ಅವರಿಗೆ ಆಶ್ವಾಸನೆ ಸಿಕ್ಕಿರ್ಬೋದು, ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಹೇಗೆ ಹೇಳಿದರೆ, ನಮ್ಮದು ಸುಬ್ರಹ್ಮಣ್ಯ ತನಕದ್ದು ನಮ್ಮದು ವಿದ್ಯುತ್ ಲೈನ್ ಆಗಿದೆ, ಸ್ವಲ್ಪ ಬಾಕಿ ಇದೆ, ಅದು 1 ತಿಂಗಳ ಒಳಗೆ ಮುಗಿಬೋದು. ಆದರೆ ಅಲ್ಲಿಂದ ಘಾಟ್ ಸೆಕ್ಷನ್ನಲ್ಲಿ ವಿದ್ಯುತ್ ಲೈನ್ ಆಗಿಲ್ಲ. ಆವಾಗ ಅಲ್ಲಿ ಏನು ಮಾಡ್ತಾರೆ ಹೇಳುವಂಥದ್ದು. ನಂತರ ಅಲ್ಲಿ ಹಾಸನದ್ದು ಮುಂದೆ ಬಂದಿದೆ, ಸಕಲೇಶಪುರ ತನಕ ಮುಟ್ಟಿಲ್ಲ. ಬಟ್ ಇಲ್ಲಿ ನನ್ನ ಆಲೋಚನೆ ಪ್ರಕಾರ ಹೇಗೆ ಹೇಳಿದರೆ, ಘಾಟಿನಲ್ಲಿ 2 ಇಂಜಿನ್ ಇಟ್ಟುಕೊಂಡು ಈಗಿನ ರೈಲುಗಳು ಓಡ್ತಾ ಇರುವಂಥದ್ದು. ವಂದೇ ಭಾರತ್ ಕೊಡಲೇಬೇಕು ಹೇಳುವ ನಮ್ಮ MP ಗಳ ಒತ್ತಾಯದ ಮೇರೆಗೆ ಕೊಟ್ಟಿದ್ದರೆ ಅದು ಅಲ್ಲಿಂದ ಸುಬ್ರಹ್ಮಣ್ಯದಿಂದ ಮೇಲೆ ಘಾಟ್ ತನಕ ಅದನ್ನು ಇಂಜಿನ್ನಲ್ಲೇ ಕೊಂಡೋಗುವಂಥ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿಂದ ಸುಬ್ರಹ್ಮಣ್ಯ, ಹಾಸನದಿಂದ ಬೆಂಗಳೂರು ವಂದೇ ಭಾರತ್ ವಿದ್ಯುತ್ನಲ್ಲಿ ನಂತರ ಇಂಜಿನ್ನಲ್ಲಿ ಕೊಂಡೋಗುವ ವ್ಯವಸ್ಥೆ ಮಾಡ್ತಾರೋ ಏನೋ ಆಗು ಇರ್ಬೋದು.
ಆದರೆ ಸುಬ್ರಹ್ಮಣ್ಯ 1 ತಿಂಗಳ ಒಳಗೆ ಆಗ್ತಾ ಇರುವುದರಿಂದ ಇದೊಂದು ಸಾಧ್ಯತೆ ಇದೆ. ಮತ್ತು ಇದನ್ನು ನಾವೆಲ್ಲ ಒಪ್ಪಿಕೊಳ್ಬೇಕು. ಯಾಕೆ ಅಂತ ಹೇಳಿದರೆ ಮಂಗಳೂರು ಬೆಂಗಳೂರಿಗೆ ನಮಗೆ ರೈಲಿನ ಅವಶ್ಯಕತೆ ಅತೀ ಹೆಚ್ಚಿದೆ. ಮತ್ತು ಯಾವಾಗಲೂ ನಮಗೆ ಈ ಸದರ್ನ್ ರೈಲ್ವೆ ಅವರಿಂದ, ಕೊಂಕಣ್ ರೈಲ್ವೆ ಅವರಿಂದ ಮಲತಾಯಿ ಧೋರಣೆ ಆಗ್ತಾ ಇರುವುದರಿಂದ ಇದು ಡೈರೆಕ್ಟಾಗಿ ರೈಲ್ವೆ ಮಿನಿಸ್ಟ್ರಿಯಿಂದ ನಮಗೆ ವಂದೇ ಭಾರತ್ ಸಿಕ್ಕಿದಾಗ ನಾವು ಇದರಲ್ಲಿ ಲೋಕಸಭಾ ಸದಸ್ಯರನ್ನು ಟೀಕಿಸುವುದಲ್ಲ. ನಮಗೆ ಏನೋ ಸಿಗ್ತಾ ಇದೆ ಅದನ್ನು ನಾವು ಸಪೋರ್ಟ್ ಮಾಡಬೇಕು. ಅದನ್ನು ಬಿಟ್ಟು ಇದು ಎಲೆಕ್ಷನ್ ಸ್ಟಂಟ್ ಹೇಳುವಂಥದ್ದು ಅದೆಲ್ಲ ಹೇಳುವ ಅವಶ್ಯಕತೆ ಇಲ್ಲ. ಹೇಳುವುದು ನಾನು, ನಮಗೆ ರೈಲಿನ ಅವಶ್ಯಕತೆ ಇದೆ, ಅಗತ್ಯತೆಗೆ ಏನೋ ಸಿಗ್ತದೆ ಹೇಳುವಂಥದ್ದನ್ನು ನಾವು ಹೈಲೈಟ್ ಮಾಡಬೇಕಲ್ಲದೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತದ, ಹೀಗೆ ಹೋಗ್ಲಿಕ್ಕೆ ಆಗ್ತದ, ಇದು ನಾಳಿದ್ದು ಲೋಕಸಭಾ ಚುನಾವಣೆಗೆ ನಳಿನ್ ಹೀಗೆ ಹೇಳ್ತಾರೆ ಹೇಳುವಂಥದ್ದನ್ನು ದಯವಿಟ್ಟು ಜನರು ಹೇಳಬಾರ್ದು. ಸಪೋರ್ಟ್ ಮಾಡಬೇಕು. ಕೊಡಿ, ಹೇಗೆ ಆದರೂ ಮಂಗಳೂರಿನ ಬೆಂಗಳೂರಿಗೆ ವಂದೇ ಭಾರತ್ ಕೊಡಿ ಹೇಳುವಂಥದ್ದನ್ನು ನಾವು ಒತ್ತಾಯ ಮಾಡಬೇಕಲ್ಲದೆ ಮಾಧ್ಯಮಗಳಿಗೆ ನೆಗೆಟಿವ್ ಥಿಂಗ್ಸನ್ನು ನಾವು ಕೊಟ್ಟು ಅದು ಸಿಕ್ಕದಾಗೆ ಮಾಡುವುದಲ್ಲ. ಇದಕ್ಕೆ ಜನರು ಆಲೋಚನೆ ಮಾಡಬೇಕು. ನೋಡಿ, ಯಾವಾಗಲೂ ಕೇರಳ ಲಾಬಿ ಮತ್ತು ನಮಗೆ ಕೊಂಕಣ್ ರೈಲ್ವೆಯಿಂದ ಮಲತಾಯಿ ಧೋರಣೆ ನಮಗೆ ಯಾವಾಗಲೂ ಆ ಸುರತ್ಕಲ್ ಸ್ಟೇಷನ್ ನೋಡಿ ಹೇಗೆ ಇದೆ, ಅಭಿವೃದ್ಧಿ ಆಗುವುದಿಲ್ಲ. ಈಗ ಮಂಗಳೂರು ವರ್ಲ್ಡ್ ಕ್ಲಾಸ್ ಮಾಡ್ತೇವೆ ಹೇಳಿದ್ರು, ಎಲ್ಲಿ ಆಗಿದೆ? ಯಾಕೆ ಹೇಳಿದರೆ ನಾವು ಬೇಕಿದ್ದದ್ದಕ್ಕೆ ಸಪೋರ್ಟ್ ಮಾಡಿ ಮಾತಾಡುವುದಿಲ್ಲ. ನಾವು ನೆಗೆಟಿವೇ ಮಾತಾಡಿ ಸಿಕ್ಕುವಂಥದ್ದಕ್ಕೂ ಕಲ್ಲು ಹಾಕಿಬಿಡುವಂಥದ್ದು. ಅದರಿಂದ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಲ್ಲಿ ಒಂದು ವಿನಂತಿ, ದಯವಿಟ್ಟು ಸಿಗ್ತದೆ ಹೇಳೋದಕ್ಕೆ ಖುಷಿ ಪಡಿ, ಅದನ್ನು ಬಿಟ್ಟು ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ ಪ್ಲೀಸ್.